ಕಳೆದೆರಡು ದಿನಗಳ ಹಿಂದೆ ಮಹಾವೀರ ಕಾಲೇಜು ಬಳಿಯ ಕೀರ್ತಿ ನಗರದಲ್ಲಿ ಪತ್ತೆಯಾಗಿರುವ ಗೋವಿನ ರುಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಪ್ಪಿತಸ್ಥರು ಯಾವುದೇ ಧರ್ಮಕ್ಕೆ ಸೇರಿದವರಾಗಿದ್ದರೂ ಅವರನ್ನು ಕೂಡಲೇ ಪೊಲೀಸ್ ತನಿಖೆ ನಡೆಸಿ ಬಂಧಿಸುವಂತೆ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಮೂಡಬಿದಿರೆ ಪ್ರಖಂಡ ಆಗ್ರಹಿಸಿದೆ. ಇತ್ತೀಚಿನ ದಿನಗಳಲ್ಲಿ ಕೆಲ ಹಿಂದೂಗಳು ಕೂಡ ಹಣದಾಸೆಗಾಗಿ ಒಂದು ಕೋಮಿನವರ ಜೊತೆ ಸೇರಿಕೊಂಡು ಸಹಕಾರ ನೀಡುವ ಮೂಲಕ ಬಲಿಯಾಗುತ್ತಿದ್ದಾರೆ. ಗೋ ಮತ್ತು ಹಿಂದುತ್ವ ರಕ್ಷಣೆ ವಿಚಾರದಲ್ಲಿ ವಿಶ್ವ ಹಿಂದೂ ಪರಿಷತ್ ಸಹಿತ ಯಾವುದೇ ಹಿಂದೂ ಸಂಘಟನೆಗಳು ರಾಜಿ ಮಾಡಿಕೊಳ್ಳುವುದಿಲ್ಲ ಎಂದು ಮೂಡಬಿದಿರೆಯ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಾಧ್ಯಕ್ಷ ಕೆ ಶ್ಯಾಮ್ ಹೆಗ್ಡೆ ಹೇಳಿದರು. ನಮ್ಮ ಪೊಲೀಸ್ ಠಾಣಾಧಿಕಾರಿಗಳು ನಾವು ದೂರನ್ನು ಕೊಟ್ಟಿದ್ದೇವೆ. ಈ ದೂರನ್ನು ಪರಿಶೀಲಿಸಿ ಇದಕ್ಕೆ ಈ ಘೋರ ಅಪರಾಧವನ್ನು ಮಾಡಿದಂಥ ತಪ್ಪಿತಸ್ಥರನ್ನು ಕೂಡಲೇ ಬಂಧಿಸಿ ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು. ಇಂಥ ಒಂದು ಘೋರ ಘಟನೆಗಳು ನಮ್ಮ ಮೂಡುಬಿದಿರೆಯಲ್ಲಿ ಮಾತ್ರವಲ್ಲ, ಎಲ್ಲಿಯೂ ಕೂಡ ಆಸುಪಾಸಿನಲ್ಲಿ ಎಲ್ಲಿಯೂ ನಡೆಯದ ಹಾಗೆ ಈ ಪೊಲೀಸ್ ಠಾಣೆ ಇದಕ್ಕೆ ಪೂರ್ವ ಜಾಗರೂಕತೆಯನ್ನು ವಹಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದು ಲವ್ ಜಿಹಾದ್ ಆಗಲಿ ಅಥವಾ ಗೋಕಳ್ಳತನ ಆಗಲಿ ಇಂಥ ಯಾವುದಿದ್ರು ಅದು ಯಾವುದೇ ಸರ್ಕಾರ ಇದ್ರೂ ನಾವು ಹೋರಾಟ ಮಾಡಿದ್ದೇವೆ. ಮುಂದೆ ಕೂಡ ಯಾವುದೇ ಸರ್ಕಾರ ಇದ್ರೂ ಮಾಡಿದ್ದೆವು. ಇವತ್ತು ಕೂಡ ನಾವು ನಮ್ಮ ಸರ್ಕಾರದ ವಿರುದ್ಧವಾಗಿ ಆದರೂ ನಾವು ಈ ವಿಚಾರದಲ್ಲಿ ನಾವು ರಾಜಿ ಇಲ್ಲ. ಯಾಕಂದರೆ ಧರ್ಮದ ಹೋರಾಟ ಇದು. ಪಕ್ಷದ ನೆಲೆಯಲ್ಲಿ ನಾವು ಪಕ್ಷಕ್ಕೆ ನೋಡುವುದಿಲ್ಲ. ಯಾವುದಾದ್ರೂ ನಮ್ಮ ಸರ್ಕಾರವಾಗಿದ್ದರೂ ಕೂಡ ಈ ಘಟನೆಯನ್ನು ನಾವು ಪ್ರಬಲವಾಗಿ ಖಂಡಿಸ್ತೇವೆ. ಸರ್ಕಾರ ಯಾಕೆಂದರೆ ಗೋಹತ್ಯೆ ನಿಷೇಧವನ್ನು ಮಾಡಿದೆ. ಇದರ ಸರ್ಕಾರದ ಮೂಲ ಜವಾಬ್ದಾರಿಯಾಗಿದೆ. ಇದನ್ನು ಹತ್ತಿಕ್ಕುವಂಥ ಜವಾಬ್ದಾರಿ ಸರ್ಕಾರಕ್ಕಿದೆ. ಸರ್ಕಾರಕ್ಕೂ ಕೂಡ ನಾವು ಎಚ್ಚರವನ್ನು ಕೊಡ್ತಾ ಇದ್ದೇವೆ. ನಮ್ಮದೇ ಸರ್ಕಾರ ಆಗಿದ್ದರೂ ಕೂಡ, BJP ಸರ್ಕಾರ ಆಗಿದ್ದರೂ ಕೂಡ ಇಂಥ ಘಟನೆಗಳು ಮತ್ತೆ ನಡೀಬಾರದು. ಇದಕ್ಕೆ ಸರ್ಕಾರವೂ ಕೂಡ ಸ್ವಲ್ಪ ಜವಾಬ್ದಾರಿ ಇದೆ ಸರ್ಕಾರಕ್ಕೆ. ಅದಕ್ಕಾಗಿ ನಾವು ಸರ್ಕಾರಕ್ಕೂ ಕೂಡ ಒತ್ತಡವನ್ನು ತರ್ತಾ ಇದ್ದೇವೆ. ನಮ್ಮ ಜನಪ್ರತಿನಿಧಿಗಳನ್ನು ಸರ್ಕಾರ ಜನಪ್ರತಿನಿಧಿಗಳು ಈ ವಿಷಯದಲ್ಲಿ ನಾವು ಖಡಾಖಂಡಿತವಾಗಿ ಇದನ್ನು ಖಂಡಿಸ್ತೇವೆ. ಇಂತಹ ಘಟನೆ ನಮ್ಮ ಸರ್ಕಾರ ಇದು ಯಾಕೆ ನಡೆಯುತ್ತದೆ ಅನ್ನುವುದನ್ನು ಕೂಡ ನಾವು ಪ್ರಬಲವಾಗಿ ವಿರೋಧಿಸ್ತೇವೆ. ಈ ಸಂದರ್ಭ ಕಾರ್ಯದರ್ಶಿ ಸುಚೇತನ್ ಜೈನ್, ಬಜರಂಗದಳದ ಸಂಯೋಜಕ ಅಭಿಲಾಷ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು.